ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ದಿನ ದೇವರ ವಾಕ್ಯವನ್ನು ಚೆನ್ನಾಗಿ ಧ್ಯಾನಿಸೋಣ. ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ಜೀವಿಸುವುದಕ್ಕೆ ಈ ದೇವರ ವಾಕ್ಯ ನಮಗೆ ಆಧಾರ ನೀಡುತ್ತೆ. ಭಕ್ತಿಯಿಂದ ಈ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. 23ನೇ ಅಧ್ಯಾಯ ವಾಕ್ಯ 7ರಿಂದ 11ರವರೆಗೆ ನಾವು ಧ್ಯಾನಿಸುತ್ತೇವೆ. ಮಕ್ಕಳೇ, ನಾಲಿಗೆ ಹತೋಟಿಯ ಬಗ್ಗೆ ಕೇಳಿ ನಾ ಹೇಳುವುದನ್ನು. ನಾಲಿಗೆಯನ್ನು ಬಿಗಿ ಹಿಡಿಯುವವನು ಮೋಸ ಹೋಗಲಾರನು. ಪಾಪಿಯು ಸಿಕ್ಕಿ ಬೀಳುವವನು ತನ್ನ ಮಾತುಗಳಿಂದಲೇ. ದೂಷಕನು ಗರ್ವಿಷ್ಠನು ಮುಗ್ಗರಿಸುವರು ಅವುಗಳಿಂದಲೇ. ನಿನ್ನ ಬಾಯಿಗೆ ರೂಢಿ ಮಾಡಿಸಬೇಡ, ಆಣೆ ಇಡುವುದನ್ನು ಚಟವಾಗಿಸಬೇಡ, ಹೀಗೆ ಪರಮ ಪಾವನನ ಹೆಸರೆತ್ತುವುದನ್ನು. ಸಹೋದರ ಸಹೋದರಿಯರೇ, ಒಂದು ಗಳಿಗೆ ಈ ವಾಕ್ಯಗಳನ್ನೊಮ್ಮೆ ಧ್ಯಾನಿಸೋಣ. ನಾವೆಲ್ಲರೂ ನಮ್ಮ ನಾಲಿಗೆ ಬಗ್ಗೆ ಹಿಂದಿನ ಪ್ರವಚನಗಳಲ್ಲಿ ಕೇಳಿದ್ದೇವೆ. ನಾಲಿಗೆ ಎಷ್ಟರ ಮಟ್ಟಿಗೆ ಕೆಟ್ಟದು. ನಾಲಿಗೆ ಎಂಬುದು ಇಡೀ ಊರನ್ನೇ ಸುಡಬಲ್ಲದು, ಬೆಂಕಿ ಸುಟ್ಟಂತೆ. ಈ ನಾಲಿಗೆ ಎಂಬುದು ಇತರರ ಜೀವನವನ್ನು ನಾಶ ಮಾಡಬಹುದು. ಈ ನಾಲಿಗೆ ಎಂಬುದು ಇತರರ ಜೀವವನ್ನೇ ತೆಗೆಯಬಹುದು. ಈ ನಾಲಿಗೆ ಎಂಬುದು ದ್ವೇಷವನ್ನು ಹುಟ್ಟು ಹಾಕಬಲ್ಲದು. ಅದೇ ನಾಲಿಗೆಯು ಪ್ರೀತಿಯಿಂದ ಮನುಷ್ಯನಿಗೆ ಜೀವ ಕೊಡಬಲ್ಲದು. ದೇವರ ಆ ಒಂದು ವಾಕ್ಯಗಳನ್ನು ನಾಲಿಗೆಯು ಕೊಡಬಹುದು. ದೈವ ಜ್ಞಾನವನ್ನು ಇದು ಕೊಡಬಲ್ಲದು. ಅಂದರೆ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಯಾವ ರೀತಿ ಅದನ್ನು ಬಳಸಿಕೊಳ್ಳುತ್ತೇವೆ ಅದರ ಮೇಲೆ ನಮ್ಮ ಆಧ್ಯಾತ್ಮಿಕತೆ ಹೊಂದಿಕೊಂಡಿದೆ. ಆದ್ದರಿಂದ ಸ್ವಲ್ಪ ನಾವು ಈ ನಾಲಿಗೆ ಬಗ್ಗೆ ಯೋಚನೆ. ಇವತ್ತಿನ ಧ್ಯಾನದಲ್ಲಿ ನಾವು ಧ್ಯಾನಿಸುವಂಥ ವಿಷಯ ನಾಲಿಗೆ ಮೂಲಕ ದೇವರ ಹೆಸರಿಗೆ ಆಣೆ ಮಾಡುವುದು. ಅನೇಕ ಬಾರಿ ನಾವು ಸುಳ್ಳಾಡುತ್ತೇವೆ. ಯಾವೊಬ್ಬನು ಹೇಳ್ತಾನೆ, ನನ್ನ ಬಗ್ಗೆ ನೀನು ಏನು ಹೇಳಿ ಹಾಗೆ ಹೇಳಿದ್ಯಾ, ನನ್ನ ಹೆಸರಾಳು ಮಾಡಿದ್ದೀಯಾ, ಏನಪ್ಪ ನೀನು ಯಾಕೆ ಹೀಗೆ ಮಾಡಿದ್ಯಾ? ಇಲ್ಲಪ್ಪ, ನಾ ಮಾಡಿಲ್ಲ, ಸತ್ಯವಾಗಿ ಹೇಳ್ತೀನಿ, ದೇವರನ್ನು ಹೇಳ್ತೀನಿ, ನಾನು ಮಾಡಿಲ್ಲ. ಇವತ್ತಿನ ರಾಜಕಾರಣಿಗಳು ಯಾವುದೇ ಒಂದು ವ್ಯಾಖ್ಯಾನ ಮಾಡಿಬಿಡ್ತಾರೆ, ಭಾಷಣವನ್ನು ಮಾಡ್ತಾರೆ. ಅದು ಯಾವುದೇ ರೀತಿಯಲ್ಲಿ ಸ್ವಲ್ಪ ಕೆಟ್ಟ ಪರಿಣಾಮ ಬೀರುವಾಗ, ಜನರಿಂದ ಅದಕ್ಕೆ ಪ್ರತಿಕ್ರಿಯೆಗಳು ಬರುವಾಗ ಆತ ಹೇಳ್ತಾನೆ, ನಾನು ಅದನ್ನು ಆಡಿಯೇ ಇಲ್ಲ, ಆ ಮಾತುಗಳನ್ನು ಆಡಿಯೇ ಇಲ್ಲ, ಯಾರು ಅದನ್ನು ತಿರುಚಿಬಿಟ್ಟಿದ್ದಾರೆ, ದೇವರಾಣೆ, ಯಾವುದೊಂದು ದೇವಸ್ಥಾನದ ಆಣೆ, ಅದು ಚರ್ಚಿನ ಆಣೆ. ಇಂಥ ರೀತಿಯಲ್ಲಿ ನಾವು ಆಣೆ ಇಡುತ್ತೇವೆ. ಈ ನಾಲಿಗೆಯಿಂದ ದೇವರ ಹೆಸರಿಗೆ ಆಣೆ ಮಾಡುವುದು ಸರಿಯೋ ತಪ್ಪೋ, ಇದರ ಬಗ್ಗೆ ಯೋಚಿಸೋಣ.
ಇಂಥ ಆಣೆ ಮಾಡುವ ಮಾತುಗಳಿಂದ ಎಂಥ ಕೆಟ್ಟ ಪರಿಣಾಮ ಆಗುತ್ತೆ ಯೋಚಿಸೋಣ ಸಹೋದರ ಸಹೋದರಿ. ನಮ್ಮ ನಾಲಿಗೆ ಎಂಬುದು ಅದು ಬಿಟ್ಟು ಬಿಟ್ಟರೆ ಯಾವ ರೀತಿಯಲ್ಲೂ ಮಾತನಾಡುತ್ತೆ. ಅದಕ್ಕೆ ನಿಯಂತ್ರಣ ಇಲ್ಲದಿದ್ದರೆ ಅದು ಯಾವ ಕಡೆಯೂ ಯಾವ ರೀತಿ ಅದು ಹೋಗುತ್ತೆ, ಯಾವ ರೀತಿಯೂ ಮಾತನಾಡುತ್ತೆ. ಆದ್ದರಿಂದ ನಾಲಿಗೆಯನ್ನು ಬಿಗಿ ಹಿಡಿಯುವುದು ಬಹಳ ಮುಖ್ಯ. ಹಿರಿಯರ ಗಾದೆ ನಮಗೆಲ್ರಿಗೂ ನೆನಪಿದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಒಬ್ಬ ಮನುಷ್ಯ ತಾನು ಏನು ಮಾತನಾಡ್ತಾನೆ, ಯಾರತ್ರ ಮಾತನಾಡ್ತಾನೆ, ಅವನ ಮಾತುಗಳು ಆ ಮನುಷ್ಯನಲ್ಲಿ ಸಂಬಂಧವನ್ನು ಉಂಟು ಮಾಡುತ್ತವೆ. ಆತನಿಗೆ ಜಗಳ ಎಂಬುದು ಇಲ್ಲ. ಒಳ್ಳೆ ಮಾತನಾಡುವಾಗ ಅಲ್ಲಿ ಮನುಷ್ಯರ ಮನಸ್ಸು ಮತ್ತು ಹೃದಯಗಳು ಒಂದಾಗಿ ಬಿಡುತ್ತವೆ. ಮಾತುಗಳ ಮೂಲಕ ಎರಡು ಹೃದಯಗಳು ಒಂದಾಗಿ ಬಿಡುತ್ತವೆ. ಎರಡು ಹೃದಯಗಳ ನಡುವೆ ಒಂದು ರೀತಿಯ ಒಂದು ಬ್ರಿಡ್ಜ್ ಅಂತ ಹೇಳ್ತೇವೆ, ಸೇತುವೆ ಮಾಡಿದಂತೆ. ಒಳ್ಳೆಯ ಮಾತುಗಳು, ಆ ನಾಲಿಗೆ ಎಂಬುದು ಸೇತುವೆ ಅಂತೆ. ನದಿಯ ಆಚೆಯಿಂದ ಈಚೆಗೆ, ಈಚೆಯಿಂದ ಆಚೆಗೆ ಒಂದು ಸರಾಗವಾಗಿ ಹೋಗಲಿಕ್ಕೆ ಆಗುವಂತೆ ಈ ನಾಲಿಗೆಯ ಮೂಲಕ ಮನುಷ್ಯ ಸಂಬಂಧ ಏರ್ಪಡುತ್ತದೆ. ಇದು ಬಹಳ ಮುಖ್ಯ. ಇದೇ ರೀತಿಯಲ್ಲಿ ಮನುಷ್ಯನ ಮತ್ತು ಮನುಷ್ಯನ ಸಂಬಂಧದಂತೆ ಮನುಷ್ಯನ ಮತ್ತು ದೇವರ ಸಂಬಂಧವು ಹೊಂದಿಕೊಂಡಿದೆ. ಮನುಷ್ಯನು ಆಡುವ ಮಾತುಗಳಿಂದ ದೇವರ ಸಂಬಂಧಕ್ಕೂ ಅಲ್ಲಿ ಒಳ್ಳೆಯದಾಗುವ ಸಂಭವವಿದೆ, ಹಾನಿಯಾಗುವ ಸಂಭವವಿದೆ. ಅದೇ ಇವತ್ತು ದೇವರ ವಾಕ್ಯ ಈ ಜ್ಞಾನವನ್ನು ನಮಗೆ ನೀಡುತ್ತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾಲಿಗೆಯನ್ನು ಹತೋಟಿಯಲ್ಲಿ ಇಡುವವನು, ನಾಲಿಗೆಯನ್ನು ಬಿಗಿ ಹಿಡಿಯುವವನು ಮೋಸ ಹೋಗಲಾರನು, ತಪ್ಪು ಮಾಡಲಾರನು. ಯಾಕೆಂದರೆ ಅವನು, ನಾನು ಹಿಂದಿನ ನನ್ನ ಒಂದು ಪ್ರವಚನದಲ್ಲಿ ಹೇಳಿದಂತೆ, ಆತನು ಜ್ಞಾನಿಯಾದವನು ಎಂದಿಗೂ ಪ್ರತಿಯೊಂದು ಮಾತುಗಳನ್ನು ಆಡುವಾಗ ಯೋಚಿಸಿ ಆಡುತ್ತಾನೆ. ಆ ಮಾತುಗಳಿಗೆ ತೂಕವಿದೆ, ಆ ಮಾತುಗಳಿಗೆ ಅರ್ಥವಿದೆ, ಆ ಮಾತುಗಳಲ್ಲಿ ಪ್ರೀತಿ ಇದೆ, ಆ ಮಾತುಗಳಲ್ಲಿ ದೈವ ಭಯವಿದೆ, ಆ ಮಾತುಗಳಲ್ಲಿ ಜ್ಞಾನವಿದೆ. ಆತನು ಎಂದೂ ಮೋಸ ಹೋಗಲಾರನು. ಆದ್ದರಿಂದ ಮುಂದೆ ಹೇಳ್ತದೆ, ಪಾಪಿಯು ಸಿಕ್ಕಿ ಬೀಳುವನು ತನ್ನ ಮಾತುಗಳಿಂದಲೇ, ದೂಷಕನು ಗರ್ವಿಷ್ಠನು ಮುಗ್ಗರಿಸುವನು ಅವುಗಳಿಂದಲೇ. ನಿನ್ನ ಮಾತುಗಳು ನಿನಗೆ ಮಾರಕವಾಗುತ್ತವೆ. ನೀನು ಹೇಳುವ ಒಂದು ಮಾತು, ಒಂದು ಕೆಟ್ಟ ಮಾತು, ಈ ಮಾತು ನೀನು ನಿನ್ನ ಸಾವಿಗೆ ತೋಡಿರುವ ಹೊಂಡ. ನೀನು ಆಡುವ ಒಂದು ಕೆಟ್ಟ ಮಾತು ನಿನ್ನ ಸಾವಿಗೆ ನೀನು ತೋಡಿರುವ ಹೊಂಡ. ಇದು ನೆನಪಿಡಬೇಕು. ಪಾಪಿಯು ಆ ಹೊಂಡದಲ್ಲಿ ಬೀಳುವನು, ಸಾಯುವನು. ಯೋಚಿಸಬೇಕು. ಇಲ್ಲಿಗೆ ಬರುವಾಗ ದೇವರ ವಾಕ್ಯ ನಮಗೆ ಹೇಳುತ್ತೆ ಮುಂದೆ, ಅದಕ್ಕಾಗಿ ನಿನ್ನ ಬಾಯಿಗೆ ರೂಢಿ ಮಾಡಿಸಬೇಡ ಆಣೆ ಇಡುವುದನ್ನು, ಚಟವಾಗಿಸಬೇಡ ಹೀಗೆ ಪರಮ ಪಾವನನ ಹೆಸರೆತ್ತುವುದನ್ನು. ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಬೇಡ, ದೇವರ ಹೆಸರಿನಲ್ಲಿ ಆಣೆ ಇಟ್ಟು ಮಾತನಾಡಬೇಡ. ಹಲವಾರು ಜನರಿಗೆ ಅಭ್ಯಾಸವಿದೆ. ದೇವರ ಆಣೆ, ಆ ದೇವಸ್ಥಾನದ ಆಣೆ, ಆ ಚರ್ಚಿನ ಆಣೆ, ತಾಯಿಯ ಆಣೆ, ತಂದೆಯ ಆಣೆ,
ನಾನು ಹೇಳ್ತೇನೆ, ಅಭ್ಯಾಸ ಆಗಿಬಿಟ್ಟಿದೆ, ಚಟವಾಗಿ ಬಿಟ್ಟಿದೆ. ಏನು ಹೇಳ್ತದೆ ದೇವರ ವಾಕ್ಯ? ಹೀಗೆ ಮಾಡಬೇಡ, ಹೀಗೆ ಮಾಡಬೇಡ, ಈ ಚಟಗೆ ನಿನಗೆ ಬೇಡ, ದೇವರ ಹೆಸರೆತ್ತಬೇಡ, ದೇವರ ಹೆಸರೆತ್ತಬೇಡ. ಪದೇ ಪದೇ ಪೆಟ್ಟು ತಿನ್ನುವ ದಾಸನಲ್ಲಿ ಯಾವಾಗಲೂ ಇರುತ್ತದೆ ಬಾಸುಂಡೆ. ಅಂದರೆ ಯಾವತ್ತು ನೀನು ದೇವರ ಆಣೆ ಇಟ್ಟು ಮಾತನಾಡುತ್ತೀಯ, ನಿನಗೆ ಪೆಟ್ಟು ಕೊಡಲಾಗುವುದು. ದೇವರು ಬೆತ್ತವನ್ನು ತೆಗೆದುಕೊಂಡು ನಿನಗೆ ಪೆಟ್ಟು ಕೊಡಲ್ಲ. ಆದರೆ ನಿನ್ನ ಜೀವನದಲ್ಲಿ ನೀನು ಮಾಡಿದ ತಪ್ಪಿಗೆ ಕೆಟ್ಟ ಶಿಕ್ಷೆಯನ್ನು ಅದೇ ದೇವರಿಂದ ಅನುಭವಿಸುವೆ. ಬಾಸುಂಡೆ ಬರುವ ರೀತಿಯಲ್ಲಿ ನಿನ್ನ ಜೀವನಕ್ಕೆ ದೇವರಿಂದ ಹೊಡೆತಗಳು ಬೀಳುತ್ತವೆ. ಹೇಳಿದ ಮಾತಿಗೆ, ನೀನು ಇಟ್ಟ ಆಣೆಗೆ ನೀನು ಖಂಡಿತವಾಗಿಯೂ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಯಾಕೆ? ನಾವು ಒಂದು ಗಳಿಗೆ ದೇವರ ವಾಕ್ಯಕ್ಕೆ ಹೋಗೋಣ, ವಿಮೋಚನಾ ಕಾಂಡಕ್ಕೆ ಹೋಗೋಣ. ವಿಮೋಚನಾ ಕಾಂಡದಲ್ಲಿ ದೇವರು ಮೋಶೆಗೆ 10 ಆಜ್ಞೆಗಳನ್ನು ಕೊಟ್ಟರು. ಈ ಆಜ್ಞೆಗಳಲ್ಲಿ ಒಂದು ಆಜ್ಞೆ ಹೀಗಿದೆ. 20ನೇ ಅಧ್ಯಾಯ ವಿಮೋಚನಾ ಕಾಂಡ ವಾಕ್ಯ 7, ನಿನ್ನ ದೇವರಾದ ಸರ್ವೇಶ್ವರನ ಹೆಸರನ್ನು ದುರುಪಯೋಗಿಸಿಕೊಳ್ಳಬೇಡ. ನಿನ್ನ ದೇವರಾದ ಸರ್ವೇಶ್ವರನ ಹೆಸರನ್ನು ದುರುಪಯೋಗಿಸಿಕೊಳ್ಳಬೇಡ. ಏಕೆಂದರೆ ಸರ್ವೇಶ್ವರನಾದ ನಾನು ನನ್ನ ಹೆಸರನ್ನು ದುರುಪಯೋಗಿಸಪಡುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಪುನಃ ಓದ್ತೀನಿ ನಾನು. ನನ್ನ ಸರ್ವೇಶ್ವರನಾದ ನಾನು ನನ್ನ ಹೆಸರನ್ನು ದುರುಪಯೋಗಿಸಿಪಡಿಸುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಹಾಗಾದರೆ ಇವತ್ತು ಸಿರಾಕನ ಗ್ರಂಥದಲ್ಲಿ ಹೇಳುವ ಮಾತುಗಳಿಗೂ ದೇವರ ದಶೋಪದೇಶದಲ್ಲಿ ಹೇಳುವ ದೇವರ ಮಾತಿಗೂ ಒಂದೇ ರೀತಿಯ ಸಂಬಂಧವಿದೆ. ಶಿಕ್ಷಿಸಲ್ಪಡುವನು. ಪ್ರತಿಯೊಂದು ಆಡುವ ಮಾತುಗಳಿಗೆ ನಾವು ಶಿಕ್ಷೆಯನ್ನು ಅನುಭವಿಸಬೇಕು. ಸಹೋದರ ಸಹೋದರಿಯರೇ, ಯಾಕೆ ಇಂತಹ ತುಂಬ ಒಂದು ರೀತಿಯಲ್ಲಿ ನಮಗೆ ಭಯಪಡಿಸುವಂತಹ ರೀತಿಯಲ್ಲಿ ದೇವರ ವಾಕ್ಯ ಯಾತಕ್ಕೆ ಹೇಳುತ್ತೆ? ದೇವರು ಪರಮ ಪಾವನನು, ದೇವರು ಪವಿತ್ರ, ದೇವರಲ್ಲಿ ಆ ಪವಿತ್ರತೆ ಇದೆ. ದೇವರು ಸುಳ್ಳು ಆಗಲು ಸಾಧ್ಯವೇ ಇಲ್ಲ. ದೇವರು ಸತ್ಯ, ದೇವರು ಸತ್ಯ. ಒಂದು ವೇಳೆ ಯಾರಾದರೂ, ನಾನಾದರೂ, ನೀವಾದರೂ ಆ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇವೆ, ದೇವರ ಪವಿತ್ರತೆಗೆ ನಾವು ಧಕ್ಕೆಯನ್ನು ತರುತ್ತೇವೆ. ಮೊದಲನೇದಾಗಿ ಸಹೋದರರೇ, ಯಾವಾಗ ದೇವರನ್ನು ನಿನ್ನ ಒಂದು ಮಾತನ್ನು ಒಂದರಲ್ಲಿ ನೀನು ಸಾಧಿಸಲು ಉಪಯೋಗಿಸುವೆ, ಆ ದೇವರನ್ನು ವಸ್ತುವಾಗಿ, ವ್ಯಕ್ತಿ ಗೌರವ ಅಂದರೆ ಆ ದೈವ ಗೌರವ ನೀನು ಕೊಡದೆ ದೇವರಿಗೆ ಅವಮಾನ ಮಾಡುತ್ತೀಯ. ಇದು ಮೊದಲನೆಯದು. ದೇವರು ಪವಿತ್ರ, ಅವರು ವಸ್ತುವಲ್ಲ, ಮನುಷ್ಯನೂ ಅಲ್ಲ. ದೇವರು ಶಕ್ತಿ, ಸರ್ವೇಶ್ವರ, ಅಂತಹ ಪವಿತ್ರ ದೇವರು ನಾವು ಹತ್ತಿರ ಹೋಗಲು ಸಾಧ್ಯವಿಲ್ಲದಂತಹ ದೇವರು. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ 6ನೇ ಅಧ್ಯಾಯದಲ್ಲಿ ಯೆಶಾಯ ಪ್ರವಾದಿಗೆ ದೇವರು ದರ್ಶನವನ್ನು ನೀಡುತ್ತಾರೆ. ಏನಾಗುತ್ತೆ? ಆ ದರ್ಶನವನ್ನು ನೀಡುವಾಗ
ಯೆಶಾಯ ಪ್ರವಾದಿ ಹೇಳ್ತಾನೆ, ನಾನು ಕೆಟ್ಟು ಹೋದೆ ದೇವ, ನಿಮ್ಮ ಆ ಪಾವಿತ್ರ್ಯತೆ ಮುಂದೆ ನಾನು ಕೆಟ್ಟು ಹೋದೆ. ಅಂದ ಅಷ್ಟು ಪಾವಿತ್ರ್ಯ. ತಾನು ಈ ಎಂಥ ಕೆಟ್ಟ ತುಟಿಗಳಿಂದರೆ ನನ್ನ ಶುಚಿ ಅಲ್ಲದ ತುಟಿಗಳು ಮನುಷ್ಯ ತಾನು ದರಿದ್ರ. ನೋಡಿ ಎಂಥ ರೀತಿಯಲ್ಲಿ ದೇವರ ಪಾವಿತ್ರ್ಯತೆ ಅರ್ಥ ಮಾಡಿಕೊಳ್ಬೇಕು ನಾವು. ಎಷ್ಟು ಪವಿತ್ರ ದೇವರು. ದಾನಿಯೇಲ ಪ್ರವಾದಿಯ ಗ್ರಂಥದಲ್ಲಿ ದಾನಿಯೇಲ ಪ್ರವಾದಿಗೂ ದೇವರು ದರ್ಶನವನ್ನು ನೀಡ್ತಾರೆ. ಆ ದರ್ಶನದಲ್ಲಿ ನೋಡ್ತಾರೆ, ಬೆಂಕಿಯಾಗಿ ಅಂದರೆ ಅಷ್ಟು ಪಾವಿತ್ರತೆ. ದೇವದೂತರು ಆ ಸಂಭ್ರಮ, ದೇವದೂತರ ಗಣಗಳ ನಡುವೆ ಆ ಸಿಂಹಾಸನದಲ್ಲಿ ಆಸೀನರಾಗಿರುವ ದೇವರು ಪವಿತ್ರ. ಪುನಃ ಮೋಶೆಗೆ ದೇವರು ನೀಡುವಂಥ ದರ್ಶನದಲ್ಲಿ ನಾವು ನೋಡುತ್ತೇವೆ, ಒಂದು ಉರಿಯುವ ಪೊದೆಯಲ್ಲಿ ದೇವರು ಮೋಶೆಗೆ ದರ್ಶನವನ್ನು ನೀಡ್ತಾರೆ. ಮೋಶೆ ಹತ್ತಿರ ಬರ್ತಾರೆ. ದೇವರು ಹೇಳ್ತಾರೆ, ಮೋಶೆ ಮುಂದೆ ಬರಬೇಡ, ನಿನ್ನ ಕಾಲಿನ ಚಪ್ಪಲಿಗಳನ್ನು ತೆಗೆದು ಹಾಕು, ನೀನು ನಿಂತಿರುವ ಈ ಸ್ಥಳ ಪವಿತ್ರ ಸ್ಥಳ. ದೇವರ ಪಾವಿತ್ರತೆ. ಸಿನಾಯಿ ಬೆಟ್ಟದಲ್ಲಿ ದೇವರು ಮೋಶೆಗೆ ದರ್ಶನವನ್ನು ನೀಡ್ತಾರೆ. ಅವ್ರು ಹೇಳ್ತಾರೆ, ನಾನು ನನ್ನ ಜನರ ಬಳಿಗೆ ಇಳಿದು ಬರುವೆನು, ನಾನು ಈ ಇರುವ ಪರ್ವತ ಪವಿತ್ರ, ಆದ್ದರಿಂದ ಯಾವುದೇ ಇಸ್ರಾಯೇಲರು ಈ ಪವಿತ್ರ ಪರ್ವತವನ್ನು ಮುಟ್ಟಬಾರದು, ಮುಟ್ಟಿದರೆ ಅವರು ಸಾಯುವರು, ಅಷ್ಟು ಪವಿತ್ರ. ಹಾಗಿರುವಾಗ ದೇವರ ಹೆಸರಿನಲ್ಲಿ ಆಣೆ ಮಾಡುವುದು, ದೇವರ ಹೆಸರಿನಲ್ಲಿ ಆಣೆ ಮಾಡುವುದು, ಸಹೋದರ ಸಹೋದರರೇ, ಇದು ದೇವರಿಗೆ ನಾವು ಅಗೌರವ ಮಾಡುವುದು, ದೇವರ ಪಾವಿತ್ರತೆಗೆ ನಾವು ಅಗೌರವ ತೋರಿಸುವುದು. ಯಾರಾಗಲಿ ನಾವು ಆಣೆಯನ್ನು ದೇವರ ಹೆಸರಿನಲ್ಲಿ ಮಾಡಲೇಬಾರದು. ಯಾರೊಬ್ಬರು ದೇವರ ಹೆಸರಿನಲ್ಲಿ ಆಣೆ ಮಾಡಬಾರದು. ಸತ್ಯ ಸಂಗತಿಯಲ್ಲಾಗಲಿ ಕೆಟ್ಟ ಸಂಗತಿಗಳಾಗಲಿ ಯಾವುದರಲ್ಲಿ ದೇವರ ಹೆಸರಿನಲ್ಲಿ ಆಣೆ ಮಾಡುವುದು ತಪ್ಪು. ಯಾಕೆಂದರೆ ದೇವರು ಪವಿತ್ರ. ಯಾವಾಗ ನೀನು ನಿನ್ನ ಸತ್ಯವನ್ನು ಸಾಧಿಸಲು ಅಥವಾ ನಿನ್ನ ಸುಳ್ಳನ್ನು ಸಾಧಿಸಲು ದೇವರ ಹೆಸರಿನಲ್ಲಿ ಆಣೆ ಮಾಡುತ್ತೀಯ, ದೇವರ ಪಾವಿತ್ರ್ಯತೆಯನ್ನು ನೀನು ಕೆಡಿಸ್ತೀಯ, ವಿರುದ್ಧವಾಗಿ ಹೋಗುತ್ತೀಯ, ದೇವರಿಗೆ ಅಗೌರವ ತೋರಿಸ್ತೀಯ. ಆದ್ದರಿಂದ ಆಣೆ ಮಾಡಬೇಡ, ದೇವರ ಹೆಸರಿನಲ್ಲಿ ಎಂದೂ ಆಣೆ ಮಾಡಬೇಡ. ದೇವರಿಗೆ ಗೌರವವನ್ನು ಸಲ್ಲಿಸು. ಒಂದು. ಎರಡನೆಯದು, ದೇವರ ಹೆಸರಿನಲ್ಲಿ ನೀನು ನಿನ್ನ ಜೀವನದಲ್ಲಿ ಆ ದೇವರ ಹೆಸರನ್ನು ಬಳಸಿಕೊಳ್ಬೇಡ. ಅನೇಕರು ನಾವು ದೇವರ ಹೆಸರಿನಲ್ಲಿ ಇವತ್ತು ಮನುಷ್ಯರು, ಎಷ್ಟೋ ಜನರು ಇವತ್ತು ತಮ್ಮ ಜೀವನವನ್ನು ಸಮೃದ್ಧಿಪಡಿಸ್ತಾರೆ. ದೇವರ ಹೆಸರಿನಲ್ಲಿ ನಾವು ಹಣ ಗಳಿಕೆ ಮಾಡುವುದು, ದೇವರ ಹೆಸರಿನಲ್ಲಿ ನಾವು ಸುಳ್ಳು ಸ್ವಾಮಿಗಳಾಗಿ, ಸುಳ್ಳು ಗುರುಗಳಾಗಿ ಅಥವಾ ಸುಳ್ಳು ಧಾರ್ಮಿಕ ನಾಯಕರಿಗಾಗಿ ನಾವು ನಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವುದು. ನೋಡಲು ನಾವು ದೇವರ ಮನುಷ್ಯರು, ಆದರೆ ನಿಜವಾಗಿ ನಾವು ದೇವರ ಮನುಷ್ಯರಲ್ಲ, ದೇವಮಾನವರಲ್ಲ. ನಾವು ನಮ್ಮ ಸ್ವಾರ್ಥ ಸಾಧನೆಗೆ ದೇವರ ಹೆಸರನ್ನು ಬಳಸಿಕೊಂಡು ಆ ಬಟ್ಟೆಗಳನ್ನು ಎಂತ ಉಡುಗೆ ತೊಡುಗೆಗಳನ್ನು ಹಾಕಿ ಹೊರಗೆ ಒಂದು ರೂಪ, ಒಳಗೆ ಇನ್ನೊಂದು ರೂಪ, ಇಂಥ ರೀತಿಯಲ್ಲಿ ನಾವು ಜೀವಿಸಿದರೆ ಅದಕ್ಕೆ ದೇವರ ಶಿಕ್ಷೆಯ ಪೆಟ್ಟುಗಳನ್ನು ನಾವು ಅನುಭವಿಸ್ತೇವೆ. ಬಾಸುಂಡೆಗಳು ಬರುವ ರೀತಿಯಲ್ಲೂ ದೇವರು ನಮ್ಮನ್ನು ಶಿಕ್ಷಿಸುತ್ತಾರೆ. ಯಾವುದೇ ಮನುಷ್ಯನಾಗಲಿ
ನಮ್ಮ ಜೀವನದಲ್ಲಿ ದೇವರ ಹೆಸರಿನಲ್ಲಿ ಹಣವನ್ನು ಗಳಿಕೆ ಮಾಡುವುದು, ದೇವರ ಹೆಸರಿನಲ್ಲಿ ಅಧಿಕಾರ ಪಡೆಯುವುದು, ದೇವರ ಹೆಸರಿನಲ್ಲಿ ನಾವು ಈ ಲೋಕದಲ್ಲಿ ಏನು ಸಾಧನೆ ಮಾಡುವುದು, ಇದು ಸಹ ದೇವರು ಪವಿತ್ರ. ದೇವರನಿಗೆ ನಾವು ಹೋಲಿಕೆ ಮಾಡಬಾರದು. ನಾವು ಮನುಷ್ಯರು, ನಾವು ಬರೀ ನಮ್ಮ ನಾವು ಧಾರ್ಮಿಕ ಬಟ್ಟೆಯನ್ನು ತೊಟ್ಟಿರ್ಬೋದು ಸಹೋದರ ಸಹೋದರರೇ, ಆದರೆ ಈ ಧಾರ್ಮಿಕ ಬಟ್ಟೆಯೊಳಗೆ ನಾನು ಆ ದೇವರ ಮನುಷ್ಯ, ನಾನು ಧರ್ಮಗುರು ಆಗಿರ್ಬೋದು, ಆದರೆ ಆ ದೇವರಿಗೆ ನಾನು ಸರಿಸಮನ ಆಗುವುದಿಲ್ಲ. ದೇವರ ಬಳಿಗೆ ಹೋಗಲು ಆ ದೇವರು ನನಗೆ ಆ ಒಂದು ಧಾರ್ಮಿಕ ಒಂದು ಪಟ್ಟವನ್ನು ಕೊಟ್ಟಿದ್ದಾರೆ, ಆದರೆ ನಾನು ಪವಿತ್ರ ಅಲ್ಲ, ಅಪವಿತ್ರ ಮನುಷ್ಯರು. ನಾವು ಮನುಷ್ಯ ಸ್ವಭಾವದವರು. ನಾವು ತಿಳಿದುಕೊಳ್ಬೇಕು. ನಾವು ದೇವರ ಹೆಸರಿನಲ್ಲಿ ನಾವು ಯಾವತ್ತೂ ನಮ್ಮ ಸ್ವಾರ್ಥವನ್ನು ಸಾಧಿಸಬಾರದು. ದೇವರ ಹೆಸರು ಪವಿತ್ರ. ಯಾವ ಮನುಷ್ಯನು ತನ್ನ ಸ್ವಾರ್ಥ ಸಾಧನೆಗೆ ದೇವರ ಹೆಸರನ್ನು ಬಳಸುವುದು ತಪ್ಪು. ಆದ್ದರಿಂದ ದೇವರ ವಾಕ್ಯ ಸರಿಯಾಗಿ ಹೇಳುತ್ತೆ, ಆಣೆ ಇಡುವವನಲ್ಲಿ ಪಾಪದ ಕಲ್ಮಶ ಇದ್ದೇ ಇರುತ್ತದೆ. ಸರಿಯಾಗಿ ಹೇಳುತ್ತೆ. ಅಂತೆಯೇ ದೇವರ ಹೆಸರೇಡಿ ಆಣೆ ಇಡುವವನಲ್ಲಿ ಪಾಪದ ಕಲ್ಮಶ ಇದ್ದೇ ಇರುತ್ತದೆ. ಸದಾ ಆಣೆ ಇಡುವವನು ದೋಷಭರಿತನು, ಪೀಡೆ ಅವನ ಮನೆಯನ್ನು ಬಿಟ್ಟಗಲದು. ಆಣೆ ತೀರಿಸದಿದ್ದರೆ ಪಾಪ ಅವನ ಮೇಲಿರುವುದು. ದೇವರಿಗೆ ಸಾಕ್ಷಿಯಾಗಿ ಆಣೆ ಮಾಡಿದ್ದೀಯಾ, ಒಂದು ವೇಳೆ ನೀನು ಅದನ್ನು ಮಾಡದಿದ್ದರೆ, ಪಾಲಿಸದಿದ್ದರೆ ದೇವರ ಶಿಕ್ಷೆ ನಿನ್ನ ಮೇಲಿರುವುದು. ಆ ಪಾಪ ಇಮ್ಮಡಿಯಾಗುವುದು. ಮಾಡಿದ ಪ್ರಮಾಣ ವ್ಯರ್ಥವಾದರೂ ಆತ ದೋಷಿಯಾಗುವುದು ತಪ್ಪದು. ಅವನ ಮನೆ ತೊಂದರೆ ತಾಪತ್ರಯಗಳಿಂದ ತುಂಬಿರುವುದು. ಸರಿಯಾಗಿ ದೇವರ ವಾಕ್ಯ ಹೇಳ್ತದೆ, ಯಾವಾಗ ನೀನು ಮಾಡ್ತಿ ಪಾಪ ನಿನ್ನ ಹಿಂದೆ ಇರುತ್ತದೆ. ನಿನ್ನ ಮನೆಗೆ ತಾಪತ್ರಯ ಇರುತ್ತೆ, ನಿನ್ನ ಜೀವನದಲ್ಲಿ ನಿನಗೆ ತಾಪತ್ರಯದಲ್ಲಿ ಇರ್ತೀಯ. ದೇವರಿನ ಹೆಸರಿನಲ್ಲಿ ಆಣೆ ಮಾಡಬೇಡ. ದೇವರಿಗೆ ಗೌರವವನ್ನು ಸಲ್ಲಿಸು. ಒಂದು ಗಳಿಗೆ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯ ದೇವರೇ, ಮನುಷ್ಯರು ನಾವು, ನಿಮ್ಮ ಮುಂದೆ ನಾವು ಅಪವಿತ್ರ ಜೀವಿಗಳು. ಆದರೂ ನಮ್ಮ ಜೀವನದಲ್ಲಿ ಅನೇಕ ಬಾರಿ ಧಾರ್ಮಿಕ ವ್ಯಕ್ತಿಗಳಾಗಿ ಅಥವಾ ನಾವು ಮನುಷ್ಯರು ನಮ್ಮ ಧಾರ್ಮಿಕತೆಯಿಂದಾಗಿ ನಿಮ್ಮ ಹೆಸರಿನಲ್ಲಿ ಆಣೆ ಇಟ್ಟು ಮಾಡಿದ ಪ್ರಮಾದಗಳಿಗಾಗಿ, ನಮ್ಮ ಪಾಪಗಳಿಗಾಗಿ ನಮಗೆ ಕ್ಷಮಿಸಿರಿ. ಯಾವತ್ತೂ ನಮ್ಮ ಜೀವನದಲ್ಲಿ ನಾವು ನಿಮ್ಮ ಹೆಸರನ್ನು ಬಳಸದೆ, ನಿಮ್ಮ ಹೆಸರಲ್ಲಿ ನಮ್ಮ ಸ್ವಾರ್ಥ ಸಾಧನೆ ಮಾಡದೆ, ಬರೀ ನಿಮ್ಮ ಹೆಸರಿಗೆ ಗೌರವ ಕೊಟ್ಟು ನಾವು ನಿಮ್ಮ ಪ್ರೀತಿಯಿಂದ ಬೆಳೆಯಲು, ನಿಮ್ಮ ಸೇವಕರಾಗಲು ನಮಗೆ ಆ ಕೃಪೆಯನ್ನು ದಯಪಾಲಿಸಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇಲೆ